ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದಲ್ಲಿ ಶ್ರೀ ಮಹಾಬಲ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಏಪ್ರಿಲ್ 25ರಿಂದ ಏಪ್ರಿಲ್ 30ರವರೆಗೆ ನಡೆಯಲಿರುವ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಹಾಗೂ ಪೂರ್ವಭಾವಿ ಸಭೆ ನಡೆಯಿತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಶ್ರದ್ಧಾ ಕೇಂದ್ರಗಳು ಬೆಳೆದಾಗ ಊರಿಗೆ ಕ್ಷೇಮ. ಬಾಲಾಲಯದಲ್ಲಿದ್ದ ದೇವರನ್ನ ದೇವಾಲಯದಲ್ಲಿ ಪ್ರತಿಷ್ಠೆ ಮಾಡುವ ಜವಾಬ್ದಾರಿ ನಮ್ಮದಾಗಿದೆ ಅಂತ ಹೇಳಿದ್ರು. ನಮ್ಮ ಊಳಂಚಿನ ಶ್ರದ್ಧಾ ಕೇಂದ್ರ ಅರ್ಧದಿಂದ ಶುರು ಮಾಡ್ತಾರೆ ಸಾಧ್ಯನ ನಮ್ಮ ಸೇರಿದೆ ಏಕೆ ಅಂತೆ ಗುಳಿಚಲು ಮನಸ್ಸಿನ ಅಗತ್ಯತೆ ಉಂಟು. ಇನ್ನಿಲ್ಲ ಎಡ್ಡೆ ಮೂರು ತೊಗಿನಿ ಕೈರಾವನ್ ಬರ್ತಿನ ನಾನು ಮುರಣಿ ಮಣ್ಣಾಗ ಬದಲಿತ್ತು ನಿನ್ನ ಕೂಡ ಬದಲಾಗ್ತೀನಿ ಎಲ್ಲ ಪೂರ್ತಿ ಆಗಿಂತ ವಿಶ್ವಾಸ ಹಿಂಗೆ ಮೂಡಿದೆ ಇಟ್ಲ ವಿಡಾದಿಂದ ಎಡ್ಡೆ ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಾತನಾಡಿ, ನಮ್ಮ ಹಿಂದೂ ಸಮಾಜ ಐಕ್ಯ ಮಧ್ಯದಿಂದ ಇರಬೇಕು, ಒಗ್ಗಟ್ಟಿನಿಂದಿದ್ದು ಯಾವುದನ್ನ ಜಯಿಸುವ ಹಠ ನಮ್ಮದಾಗಬೇಕು ಎಂದರು. ಆ ಸಜ್ಜನಿಗೆ ಕಾರಣ ವ್ಯಕ್ತಿತ್ವದ ಬಗ್ಗೆ ಹೀಗೆ ಅಭಿಮಾನ ಈ ಕೊಡಿ ಮಾಬಲ್ ಸ್ವಾಮಿಗಳು ಆರೋಗ್ಯ ಇದ್ದು ಬಂದೆ ಆರೋಗ್ಯ ಕೆಲಸನಾಗ ಹಿಂದೆ ಪೂರ ಸ್ವಾಭಾವಿಕ ಒಪ್ಪುನೇ ಅಂದರೆ ಆರೋಗ್ಯದ ಮಟ್ಟಿಗೆ ದಾನ ಪೂರ್ಣ ಎಲ್ಲರಿಗೆ ಯಾರಿಗೆ ಮೂರು ಆ ಕಲಶಾಭಿಷೇಕ ಹಾಕಿನಾಗ ಅರಿದ ಕನ್ನಡ ಅಮೃತ ಬೇರೆ ಬಂದಾಗ ಅವರಿಗೆ ಪೂರ್ಣ ಪ್ರಮಾಣದ ಆರೋಗ್ಯ ಖಂಡಿತ ಕೊಡ್ಕೊಂಡು ಐತಲದೆಲ್ಲ ಸಂಶಯ ಇರಲಿ ಈಗ ದಿನಟ್ಟು ಈ ಹುಚ್ಚೇಡು ಏನು ಕೆಲವು ಸರ್ತಿ ಬೈದೆ ಕೆಲವು ಸರ್ತಿ ಕಣ್ಣಗೆ ಬರ್ರೆ ಆಯ್ತಿದ್ವಿ ಶ್ರೀಕುಲ್ಲ ಇಂಕುಲ್ಲ ಏಪಲ ಮತ್ತಿಲ್ಲ ಇಂಕುಲ ಆನಿಲ ಬಂತ ಆ ವೇದಿಕೆ ಮತ್ತು ಏಪಲ ಇಲ್ಲ ಅಂದರೆ ನನಲ ಬಂತು ಇಂಕುಲವೇನು ಇರ್ನ ಪ್ರೀತಿ ಮತ್ತು ತೂರ್ನಂಚಿನ ಔದಾರ್ಯ ಒಂದು ಭಾರಿ ಮುಖ್ಯವಾದ ಮತ್ತು ಇರ್ನ ಆ ಸರಳ ಮತ್ತು ನಿರಾಡಂಬರ ಜೀವನ ಒಂದು ಭಾರಿ ಭಾರಿ ಪ್ರೀತಿ ನಂಬಿಕೆ. ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಶ್ರದ್ಧಾ ಕೇಂದ್ರಗಳ ಮೂಲಕ ಧರ್ಮ ಸಂಸ್ಥಾಪನೆಗೆ ಸಾಧ್ಯ, ಮಠ ಮಂದಿರಗಳ ಉನ್ನತಿಯೊಂದಿಗೆ ಲೋಕೋದ್ಧಾರ ಸಾಧ್ಯ ಅಂತ ಹೇಳಿದರು. ಆ ಶ್ರದ್ಧಾ ಕೇಂದ್ರದಲ್ಲಿ ಏನೂ ಜಾಗೃತಿ ಇಲ್ಲ ಇದ್ರೆ ಅಥವಾ ಅದರ ಸೌಂದರ್ಯವನ್ನು ಕರ್ಕೊಂಡಿದ್ದರೆ ಅಲ್ಲಿ ಹೋಗ್ತಕ್ಕಂಥ ಭಕ್ತಲ್ಲಿ ಕೂಡ ಆ ಶ್ರದ್ಧೆಗಳಾಗಿದೆ ಅಥವಾ ಭಕ್ತಿಯಾಗಲಿ ನಿರ್ಮಾಣ ಆಗಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಾವು ಹೊಸ ಅಥವಾ ಕಾನೂನಿನಲ್ಲಿರುವಂಥ ಶ್ರದ್ಧಾ ಕೇಂದ್ರ ಇರ್ಬೋದು, ಗುಹೆಯಲ್ಲಿ ಇರ್ಬೋದು, ಅದರದ್ದೇ ಆದಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಕಾಣ್ತೇವೆ. ಯಾಕೆಂದರೆ ಅಲ್ಲಿ ಒಂದಷ್ಟು ಜನ ಸಾತ್ವಿಕರು ಬರ್ತಾರೆ, ಪೂಜೆ ಮಾಡ್ತಾರೆ, ಅಲ್ಲಿ ಪರಸ್ಪರ ಟ್ರಾನ್ಸ್ಮಿಷನ್ ಆಗಿರ್ತದೆ. ಅಲ್ಲಿಯ ದೇವತೆ ಶಕ್ತಿ ಇವನಲ್ಲಿ ಬರ್ತದೆ, ಇವನ ಶಕ್ತಿ ಅಲ್ಲಿರ್ತದೆ. ಈ ಬ್ರಹ್ಮಾಂಡದ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೇವೆ. ನಮ್ಮ ಪ್ರಾಣಶಕ್ತಿ ಬ್ರಹ್ಮಾಂಡದಲ್ಲಿ ಸೇರಿಕೊಳ್ತದೆ, ಬ್ರಹ್ಮಾಂಡದ ಶಕ್ತಿ ನಮ್ಮೊಳಗೆ ಬರ್ತದೆ. ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಕ್ಷೇತ್ರ ಇನ್ನಷ್ಟು ಬೆಳಗುವಂತಾಗಲಿ ಅಂತ ಶುಭ ಹಾರೈಸಿದರು. ನಮ್ಮ ಮಾತುಗಳಿಗೆ ಸೇರೊಂದು ನಮ್ಮಲನ್ನು ಇಟ್ಟುಕೊಂಡು ನಮ್ಮಲಾಗಿ ಪಾಲು ಪಡೆಯುವುದು ದುಂಬದ ಪೇಳಿಗೆಗೆ ಇಂಚಿಗೆ ಬ್ರಹ್ಮಕಲಶೋಡಿಗೆ ಪಾಲು ಪಡೆಯುತ್ತವನ್ನು ಮಂದಿ ನೆನಪು ದುಂಬದ ಪೇಳಿಗೆ ಹೊರತುಂದು ನಮ್ಮ ಇಲ್ಲಿಯ ಜೋಟ್ಲೆಗೆ ಬಾಲಿಗೆ ದೇವಸ್ಥಾನ ತೋರಿಸಾಗ ಆ ಸಂತೋಷ ನಿಖಲು ನಮ್ಮ ಇಷ್ಟ ನಮ್ಮ ನೂತನ ನಮಗೆ ಸಾಧಿಸಿ ಅಂಚಾಗಿ ಅಂಚಿನ ಕೆಲವು ದೇವಸ್ಥಾನ ನಮ್ಮ ನಮಗೆ ಆ ಕಾಲದ ₹3 ದೇಣಿಗೆ ಕೊಡು ನೋಡಿದ ಪಾಪ ₹100 ತರುತ್ತೇನೆ ಅಂಚಿನ ಭಾವನೆ ನಮ್ಮ ಮನಸ್ಸಿರ್ಬೋದು. ಧರ್ಮ ಕಾರ್ಯವನ್ನು ಮುಂದುವರಿಸುವಂತಿನ ಈ ಕ್ಷೇತ್ರ ನನಾತ ಬೆಳಗಿನ ದಿನ ಒಂದು ಸಂದರ್ಭ ಬರಲಿ. ಈ ವೇಳೆ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಜಯಂತ ನಡುಬೈಲು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟಿ ಅನಿಯಾಲ ಮಂಟಮೆ, ವಿವಿಧ ಸಮಿತಿಗಳ ಪದಾಧಿಕಾರಿಗಳಾದ ಶ್ರೀಧರ ಶೆಟ್ಟಿ ಗುಬ್ಯಾ, ಎಸ್ಬಿ ಕಣಿಯೂರು, ಕಾರ್ಯಾಧ್ಯಕ್ಷ ಕೆಯೂರು ನಾರಾಯಣ ಭಟ್, ಶ್ರೀ ಚಾಮುಂಡೇಶ್ವರಿ ಟ್ರಸ್ಟ್ನ ಅಧ್ಯಕ್ಷರಾದ ಪದ್ಮನಾಭ ಪೂಜಾರಿ ಸಣ್ಣಗುತ್ತು, ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯದರ್ಶಿ ಚಂದ್ರಶೇಖರ್ ಕಣಿಯೂರು ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.